ಜನರಿಗೋಸ್ಕರನೇ ನಾವಿರೋದಲ್ವಾ. ಸೊ ಜನರು ಏನು ಹೇಳ್ತಾರೆ ಅದನ್ನ ತಗೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದು ಈ ಶಿವಣ್ಣ ಜೊತೆ ನಾನು ಇನ್ನೊಂದು ಸಿನಿಮಾ ಮಾಡಿದ್ದೆ ಅದ್ರ ಮೊದಲು, ಕವಚ ಅಂತ ಒಂದು ಸಿನಿಮಾ. ಆಮೇಲೆ ಸಿಕ್ಕಿದ್ದು ಬಜರಂಗಿ 2. ಅಂಬರೀಷ್ ಅನ್ನ ಜೊತೆ ಲಾಸ್ಟ್ ನಾನು ಯಾವಾಗ ಇಂಡಸ್ಟ್ರಿಗೆ ಬಂದ ಟೈಮಲ್ಲಿ ಒಂದು ಸಿನಿಮಾ ಬಂದಿತ್ತು, ಅಂಬಿ ನಿಂಗೆ ವಯಸ್ಸಾಯ್ತು ಅನ್ನೋ ಸಿನಿಮಾ. ಸುದೀಪ್ ಸರ್ ಜೊತೆ ಮಾಡಿಲ್ಲ, ದರ್ಶನ್ ಸರ್ ಜೊತೆ ಮಾಡಿಲ್ಲ, ಯಶ್ ಜೊತೆ ಮಾಡಿಲ್ಲ. ಎಷ್ಟೋ ವರ್ಷದ ಮೊದಲು ಆಸೆ ಇದ್ದಿತ್ತು ನನಗೆ, ನಾನು ಟಿವಿಲಿ ಬರಬೇಕು ಅಂತ, ಸಿನಿಮಾನೂ ಅಲ್ಲ ಟಿವಿಲಿ ಬರಬೇಕು ಅಂತ. ಸೊ ಅದು ನನಗೆ ಸಿಗ್ಬೇಕಾದ್ರೆ 12 ವರ್ಷ ವೇಟ್ ಮಾಡಿದ್ದೀನಿ ನಾನು. ನನ್ನ ಹೆಸರೇ ಗೊತ್ತಿಲ್ಲ ಸುಮಾರು ಜನರಿಗೆ. ಅಂದ್ರೆ ಶ್ರೀನಿವಾಸ್ ಅಂತ ಕರಿತಿಲ್ಲ, ಭುಜಂಗ್ ಅಂತ ಕರೀತಾರೆ. ಪ್ರಕಾಶ್ ತುಮಿನಾಡು ಅಂತ ಯಾರು ಕಾಣಿ ವೆರಿ ರೇರ್. ಇತ್ತೀಚೆಗೆ ಬೇಜಾರಾಗಿದ್ದು ಅಪ್ಪು ಸರ್ ಬಿಟ್ಟು ಹೋಗಿದ್ದು. ನಮಸ್ಕಾರ ವೀಕ್ಷಕರೇ, ನ್ಯೂಸುದ್ದಿ ಕನ್ನಡಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಲಾವಿದರ ಬದುಕು ಎಂದರೆ ಸದಾಕಾಲ ಕಲಾ ಸೇವೆಗೆ ಸೀಮಿತವಾಗಿರುವಂತಹ ಒಂದು ಜೀವನ ಅಂದರೆ ತಪ್ಪಾಗಲಾರದು. ಅಂತಹ ಕಲಾ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡು ಇತ್ತೀಚೆಗಷ್ಟೇ ಹಾಸ್ಯ ನಟರಲ್ಲಿ ಸೈಮಾ ಅವಾರ್ಡನ್ನು ಪಡೆದಂತಹ ಕರಾವಳಿಯ ಕೂರನನ್ನು ಇವತ್ತು ಪರಿಚಯಿಸುವಂತಹ ಕ್ಷಣ. ಹೌದು, ಸಾಕಷ್ಟು ಏಳು ಬೀಳುಗಳನ್ನು ಕಂಡು ರಂಗಭೂಮಿಯಿಂದ ನಾಟಕ ರಂಗದಿಂದ ಇದೀಗ ಚಿತ್ರರಂಗದತ್ತ ಪಯಣವನ್ನು ಯಶಸ್ವಿಯಾಗಿ ಮುಂದುವರಿಸುತ್ತಿರುವಂಥ ಪ್ರಕಾಶ್ ಕೆ ತುಮಿನಾಡು ಅವರ ಇವತ್ತು ಕಲಾ ಬದುಕಿನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ಈ ವಾಹಿನಿಯೊಂದಿಗೆ ಹಂಚಿಕೊಳ್ಳೋಣ. ಬನ್ನಿ, ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮ ಆತ್ಮೀಯ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ತುನೇ ತಿಳಿಕೆ ಆರ್ಬಿಡು. ಆ್ಯಕ್ಚುಲಿ ಬೇರೆ ಚಿಕ್ಕಪ್ಪ ಅದನ್ನೇ ಯಾರು ಇಂಟರ್ವ್ಯೂ ಮಾಡ್ತಂದಿಲ್ಲ. ಬಟ್ ಒನ್ ಥಿಂಗ್ ಗ್ರೇಟ್ ಒಂದು ಪನೋಲಿ. ಸೊ ತುಳು ಚಿತ್ರರಂಗಡು ಸಾಕಷ್ಟು ಬೆಳವಣಿಗೆ ಮಾಡ್ತಿದ್ದಾರೆ. ನಮ್ಮ ಇತ್ತೆ ಕನ್ನಡದ ಬದುಕುಗೂ ಜೀವನದ ಒಂದಿಲ್ಲ ಮಾತೆರೆಗ್ಲ ಈರಿನ ಪರಿಚಯ ಆವಡು ಪಂಡು ನಾನು ಕನ್ನಡೋಡೆ ಇರೇನು ಪಾತ್ರಕತೆ ಮಲ್ಪೇನ್ ಆವತ್ತೆ. ಓಕೆ, ಸದ್ಯದ ಈ ಪರಿಸ್ಥಿತಿಯಲ್ಲಿ, ಇವಾಗಿನ ಒಂದು ಪರಿಸ್ಥಿತಿಯಲ್ಲಿ ಚಿತ್ರರಂಗದಲ್ಲಿ ಹೇಗೆ ಬದುಕು ಸಾಗ್ತಾ ಇದೆ ಕನ್ನಡದ ಒಂದು ಬದುಕು? ಟು ಬಿ ಫ್ರ್ಯಾಂಕ್ ಸ್ವಲ್ಪ ಕಷ್ಟನೇ. ಅಂದರೆ ಆಫ್ಟರ್ ಕೊರೋನಾ ಸ್ವಲ್ಪ ಪಿಕ್ಕಾಯಿತು. ಆಮೇಲೆ ಈಗ ಮಳೆಗಾಲ ಬಂತಲ್ವ, ಸೊ ಇನ್ನೂ ರಿಕವರ್ ಆಗ್ತಾ ಇದೆ ಸ್ಲೋಲಿ. ಬಟ್ ಓಕೆ, ಅಂದರೆ ಇಂಡಸ್ಟ್ರಿ ಚೆನ್ನಾಗಿ ಬೆಳೀತಾ ಇದೆ. ಈಗ KGF ಬಂತು, ಚಾರ್ಲಿ ಬಂತು, ಈಗ ಗಳಿಪಟ ಚೆನ್ನಾಗಿ ಓಡ್ತಾ ಇದೆ. ಗಳಿಪಟದ ನಾನು ಮಾಡಿದ್ದೀನಿ ಕ್ಯಾರೆಕ್ಟ್ರು. ಸೊ ಚೆನ್ನಾಗಿ ಓಡ್ತಾ ಇದೆ, ಸ್ಲೋಲಿ ಪಿಕಪ್ ಆಗ್ತಾ ಇದೆ, ಎಲ್ಲ ಚೆನ್ನಾಗಿ ಆಗ್ಬೋದು ಅನಿಸ್ತಾ ಇದೆ. ಓಕೆ, ಆ ದಾರಿಯಲ್ಲಿ ನಿಮ್ಮ ಪಯಣ ಹೇಗಿದೆ? ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ನಂದು ಇವಾಗ ಕಾಂತಾರ ಒಂದು ಸಿನಿಮಾ ಬರ್ತಾ ಇದೆ, ರಿಷಬ್ ಶೆಟ್ಟಿ ಅವರು ಡಿರೆಕ್ಷನ್ ಮಾಡುವಂಥ ಒಂದು ಸಿನಿಮಾ, ಹೊಂಬಳೆ ಫಿಲಮ್ಸ್ ಅದು ಕೂಡ. ಸೊ ಅದರಲ್ಲಿ ಒಂದು ಮುಖ್ಯವಾದ ಪಾತ್ರದಲ್ಲಿ ಮಾಡ್ತಾಯಿದ್ದೀನಿ ನಾನು. ಒನ್ ಆಫ್ ದ ರೈಟ್ರು ಕೂಡ ಅದರಲ್ಲಿ, ಆ ಸಿನಿಮಾದಲ್ಲಿ. ಸೊ 1 ವರ್ಷ ನಾನು ಆ ಸಿನಿಮಾಕ್ಕೆ ಕಂಪ್ಲೀಟ್ ಆಗಿ ಕೊಟ್ಬಿಟ್ಟೆ, ಬೇರೆ ಸಿನಿಮಾನೇ ಮಾಡಿಲ್ಲ. ಒಂದು 10ರಿಂದ 12 ಸಿನಿಮಾ ಬೇರೆ ಸಿನಿಮಾ ಬಿಟ್ಟೆ ನಾನು. ಸೊ ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಇವಾಗ ಅವ್ರು ತುಂಬ ಬ್ಯುಸಿ ಇದ್ದಾರೆ, ಡೇಟ್ ಸಿಗಲ್ಲ ಅನ್ನೋ ಲೆವೆಲ್ಗೆ ಆಗಿದೆ. ಆ್ಯಕ್ಚುಲಿ ಡೇಟ್ ಅಲ್ಲ, ಅಂದರೆ ಒಂದೇ ಸಿನಿಮಾ ಮಾಡ್ತಾ ಇರೋದು. ಸೊ ಹಂಗಾಗಿದೆ. ಅದರ ನಂತರ ಈಗ ಸ್ಲೋಲಿ ಪಿಕಪ್ ಆಗ್ತಾ ಇದೆ. ಈಗ ಬಗೀರ ಅಂತ ಒಂದು ಇನ್ನು ಹೊಂಬಳೆ ಫಿಲಿಮ್ಸ್ ಇದೆ, ಒಂದು ಮಾಡಲಿಕ್ಕಿದೆ. ಇನ್ನೊಂದು ರಕ್ಷಿತ್ ಶೆಟ್ಟಿ ಬ್ಯಾನರಲ್ಲಿ ಬ್ಯಾಚುಲರ್ ಪಾರ್ಟಿ ಅಂತ ಒಂದಿದೆ, ಅದು ಇದೆ. ಇನ್ನೊಂದು ನಮ್ಮ ಮಂಗಳೂರು ಹುಡುಗರು ಸೇರ್ಕೊಂಡು ಒಂದು ಅರ್ಜುನ್ ಕಾಪಿ ಕಡೆ ಇದ್ದಾರೆ, ನಮ್ಮದೊಂದು ಅವಿಕಾ ಅಂತ ಒಂದು ಬ್ಯಾನರ್ ಮಾಡಿದ್ದಾರೆ ಅವರು. ಸೊ ಅದರಲ್ಲಿ ಒಂದು ಸಿನಿಮಾ ಈಗ ಸದ್ಯದಲ್ಲೇ ಅಂದರೆ ಆಲ್ರೆಡಿ ಪ್ರೀ ಪ್ರೊಡಕ್ಷನ್ ಆಗ್ತಾ ಇದೆ. ಸೊ ಅದೊಂದು ಇದೆ. ಅಂದರೆ ಟೀಮ್ ನಮ್ಮ ಪರಿಚಯದವರ ಟೀಮ್ ಇದು ನಮಗೆ ಗೊತ್ತಿರುವಂಥದ್ದು. ಮತ್ತೆ ಚಿಕ್ಕದೆಲ್ಲ ಇದೆ, ಸಿನಿಮಾಗಳು ಬರ್ತಾ ಇರುತ್ತೆ. ಓಕೆ, ಸಾಕಷ್ಟು ಶಾರ್ಟ್ ಮೂವಿಗಳಲ್ಲಿ ಕೂಡ ನೀವು ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ಕನ್ನಡದ ಬದುಕಿಗೂ ತುಳು ರಂಗದ ಬದುಕಿಗೂ ಕೂಡ? ಅಂತ ವ್ಯತ್ಯಾಸ ಏನಿಲ್ಲ, ಆದರೆ ಅದೇ ನಮಗೆ ಈಗ ಕಂಪೇರಿಂಗ್ ಟು ಮ್ಯಾಂಗ್ಳೂರು, ಅಂದರೆ ಇಲ್ಲಿ ನಿಮಗೆ ಗೊತ್ತಿದೆ, ಒಂದು ತುಳು ಸಿನಿಮಾ ರಿಲೀಸ್ ಆದರೆ ಒಂದು ಮಿನಿಮಮ್ ಥಿಯೇಟ್ರ್ಗಳು, ಒಂದು 18ರಿಂದ 20 ಥಿಯೇಟ್ರ್ಗಳಲ್ಲಿ ನಮ್ಮ ಸಿನಿಮಾ ರಿಲೀಸ್ ಮಾಡ್ತೀವಿ. ಬಟ್ ಕನ್ನಡ ಹಂಗೆ ಅಲ್ಲ. ನಿಮ್ಗೆ ಸಿನಿಮಾ ಚೆನ್ನಾಗಿದ್ದರೆ ಯಾವ ಲೆವೆಲಿಗೆ ಸಹ ರೀಚ್ ಮಾಡ್ಬೋದು ನಾವು. ಡಿಪೆಂಡ್ ಆನ್ ದ ಬಜೆಟ್. ಅಂದರೆ ಜಾಸ್ತಿ ಬಜೆಟ್ ಇಲ್ಲಿ ಖರ್ಚು ಮಾಡುವಂಗಿಲ್ಲ ನಮಗೆ ಇಲ್ಲಿ. ಅಂದರೆ ನಮಗೆ ರಿಕವರ್ ಮಾಡಬೇಕಾದ್ರೆ ಅಷ್ಟೇ ಒಂದು ಸರ್ಕಲ್ ಇರುತ್ತೆ, ಆ ಸರ್ಕಲ್ಗೆ ಮಾತ್ರ ಮಾಡ್ಕೊಬೋದು. ಕನ್ನಡ ಹಂಗಲ್ಲ, ನಮಗೆ ಒಂದು 300ರಿಂದ 1000 ಮೇಲೆ ಥಿಯೇಟರ್ಗಳು ಸಿಗುತ್ತೆ. ಸೊ ಹಾಗಾಗಿ ಅದು ದೊಡ್ಡ ಡಿಫ್ರೆನ್ಸ್. ಸೊ ಇಲ್ಲಿವರೆಗೆ ಮಾಡಿರುವಂಥ ಕನ್ನಡ ಸಿನಿಮಾ ಬದುಕಿನಲ್ಲಿ ನೋಡಬೇಕಾದ್ರೆ ಎಷ್ಟು ಚಿತ್ರಗಳನ್ನು ಇಲ್ಲಿ ತನಕ ಮಾಡಿದ್ದೀರಾ? ಆಲ್ಮೋಸ್ಟ್ 46 ಮಾಡಿದ್ದೀನಿ ಕನ್ನಡ. ಎಲ್ಲನೂ ರಿಲೀಸ್ ಆಗಿಲ್ಲ, ಇನ್ನು ಸುಮಾರಿದೆ. ಅಂದರೆ ಚಿಕ್ಕ ಸಿನಿಮಾಗಳೆಲ್ಲ ಸುಮಾರು ಬರ್ತಾ ಇರ್ತವೆ, ಅಂಥದ್ದು ಸುಮಾರಿದೆ. ಅದರಲ್ಲಿ ಈಗ ಧಮಾಕ ಒಂದಿದೆ, ಓಮಿನಿ ಅಂತ ಒಂದಿದೆ. ಅಂದರೆ
ಮತ್ತೆ ದಿಗಂತ್ ಜೊತೆ ಒಂದು ರಿಲೀಸ್ ಆಯಿತು ಮೊನ್ನೆ, ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣ ಇಲ್ಲ ಅಂತ. ಆಲ್ರೆಡಿ ಗಾಳಿಪಟ 2 ರಿಲೀಸ್ ಆಗಿದೆ, ಚೆನ್ನಾಗಿ ಓಡ್ತಾ ಇದೆ. ಇನ್ನು ಅದೇ ಒಂದು ರಿಷಬ್ ಸರ್ ಜೊತೆ ಒಂದು ದೊಡ್ಡ ಪಯಣ ಇದೆ, ನೋಡಬೇಕು. ಅಂದರೆ ಸರ್ಕಾರಿ ಈ ಥರ ಒಂದು ಕಂಬ್ಯಾಕ್ ಇನ್ನೊಂದು ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಅದೇ ಗೊತ್ತಿಲ್ಲ. ಸರ್ಕಾರಿ ಹೇಳುವುದು ಶಾಲೆ ಅಂತ ನೆನಪಾದ ತಕ್ಷಣ ಅಲ್ಲಿ ನೆನಪಾಗೋದು ನಿಮ್ದು ಉಂಡೆ ಪಾತ್ರ. ಸೊ ಹೇಗೆ ಅಂಥ ಪಾತ್ರಗಳಿಗೆ ಈಗ ಹೆಚ್ಚಾಗಿ ನೀವು ಆ ಥರ ಪೋಷಕ ಪಾತ್ರ ಆಗಿರ್ಬೋದು ಅಥವಾ ಹಾಸ್ಯ ಪಾತ್ರಗಳಿಗೆ ಸೀಮಿತ ಆಗಿರೋದೆ, ಬೇರೆ ರೀತಿಯಲ್ಲಿ ತೊಡಗಿಸಿ ಅಂದರೆ ನಿಮ್ಮನ್ನು ನೀವು ಪಾತ್ರ ನೋಡಬೇಕು ಅನ್ನೋದಾದರೆ ಹೇಗೆ ನೋಡ್ಕೊಳ್ತೀರಾ ಅಂತ? ಅಲ್ಲ ಅಂದರೆ ಮೊದಲು ಹೇಗೆ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಇದು ಜೀವನ ಆಗಿದೆ ನಮಗೆ. ಅಂದರೆ ತುಂಬ ಚೂಸಿ ಆಗಲಿಕ್ಕೆ ಕಷ್ಟ, ಬಿಕಾಸ್ ಬೇರೆ ಕೆಲಸ ಮಾಡುವಂಗಿಲ್ಲ, ನಾವು ಹೋಗ್ಲಿಕ್ಕೆ ಆಗಲ್ಲ. ಸೊ ಪಾತ್ರ ಯಾವುದು ಬಂದರೂ ನಾವು ಮಾಡೋಣ ಅಂತೇಳಿ ಓನ್ಲಿ ಡಿಸ್ಕಸ್, ಇದು ದುಡ್ಡು ಬಗ್ಗೆ ಮಾತ್ರ ಮಾತಾಡ್ತೀವಿ. ಅಂದರೆ ಎಷ್ಟು ಕೊಡ್ತೀರಾ ಅಂದರೆ ಜೀವನ ನಡಿಬೇಕಲ್ವ. ಸೊ ಈಗೀಗ ಏನಾಗಿದೆ ಅಂತ ಹೇಳಿದರೆ, ಒಂದಷ್ಟು ನಮ್ಮನ್ನು ಫಾಲೋ ಮಾಡೋರು ಇರ್ತಾರೆ, ನಮಗೆ ಗೊತ್ತಿಲ್ಲ, ನಮ್ಮನ್ನೇ ತುಂಬ ಜನ ಫಾಲೋ ಮಾಡ್ತಿರ್ತಾರೆ. ಅವರು ಪ್ರಕಾಶ್ ತುಮಿನಾಡು ಅಂದರೆ ಕೆಲವರಿಗೆ ಇಷ್ಟ ಅನ್ನೋ ಥರ. ಸೊ ಕೆಲಸ ಏನಾಗುತ್ತೆ, ಕೆಲವು ಸಿನಿಮಾಗಳು ಬಂದು ಹೋದಾಗ ಯಾಕೆ ಆ ಪಾತ್ರ ಮಾಡಿದ್ರಿ ನೀವು, ಏನು ಇಲ್ಲ ಸಿನಿಮಾದಲ್ಲಿ ಬಂದು ಹೋಗ್ತೀರಾ ಹಿಂಗೆ ಸುಮ್ಮನೆ 2 ಸಲ ಅಂತೇಳಿ. ಸೊ ಈಗ ನಾನು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಅಂದರೆ ಜೀವನವೂ ಬೇಕು, ಅದ್ರ ಜೊತೆ ಪಾತ್ರಗಳಲ್ಲಿ ಸ್ವಲ್ಪ ಚೂಸಿ ಆಗಬೇಕು ಅನ್ನುವಂಥದ್ದು. ಸೊ ಅದಕ್ಕೆ ನಾವೊಂದು ಟೀಮ್ಗಳನ್ನು ರೆಡಿ ಮಾಡಿಕೊಂಡು ನಾವೊಂದು ಪ್ರಯತ್ನ ಪಡ್ತಾ ಇದ್ದೀವಿ. ಅಂದರೆ ನಾವೇ ಕಥೆಗಳನ್ನು ಬರ್ಕೊಂಡು ಒಂದು ವರ್ಷದಲ್ಲಿ 1-2 ಸಿನಿಮಾಗಳನ್ನು ಮಾಡುವಂಥ. ಈಗ ಪ್ರಾರಂಭದ ಹಂತದಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ, ಇವಾಗ ಕಷ್ಟ ಆಗ್ಬೋದು. ಮುಂದಿನ ದಿನಗಳೇ ಒಂದು ದೊಡ್ಡ ಬದಲಾವಣೆ ಸಿಗ್ಬಹುದು ಅನ್ನುವಂಥದ್ದು. ಈಗ ಚಾರ್ಲಿ ಅನ್ನೋ, ಈಗ ಅವರು ಕಿರಣ್, ನನಗೆ ಮೊದಲಿಂದ ಪರಿಚಯ, ಅವರು ಕಿರಣ್ ರಾಜ್ ಈ ಕಡೆ ಅವರು ನಮ್ಮದು, ಈಗ ಇಲ್ಲೇ ಅವರು ತೊಕೊಟ ಹತ್ರನೇ ಮನೆ ಮಾಡಿದ್ದಾರೆ. ತುಂಬ ಟೈಮಿಂದ ಡೆಡಿಕೇಶನ್ ಇದೆ ಅವ್ರದ್ದು ಸಿನಿಮಾ ಕ್ಷೇತ್ರದಲ್ಲಿ. ಅಂದರೆ ಕಿರಿಕ್ ಪಾರ್ಟ್ 2 ಇಂದನೇ ಅವರು ಒಂದು ಅಸೋಸಿಯೇಟ್ ಆಗಿ, ಬಟ್ ವೆರಿ ಸ್ಟ್ರಾಂಗ್ ಪರ್ಸನ್. ನಾನು ಈ ಥರನೇ ಇರಬೇಕು ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಬಟ್ ಚಾರ್ಲಿ ಇಸ್ ದ ಬಿಗ್ ಹಿಟ್. ನಾವು ಅವರು ಈಗ ಸೆಟಲ್ ಆದ್ರು. ಸೊ ಹಾಗೆ ಅಂದರೆ ಒಂದಷ್ಟು ಕಷ್ಟಗಳು ಬರುತ್ತೆ, ಬಟ್ ಫೇಸ್ ಮಾಡಲಿಕ್ಕೆ ನಾವು ರೆಡಿ ಇರಬೇಕು. ಎಸ್, ಅಂದರೆ ಮೊದಲಿದ್ದಂತಹ ಒಂದು ಸ್ಟಾರ್ಟಿಂಗ್ ಹೇಗಿದೆ ನಮಗೆ, ಓಕೆ ನಾವು ಮಾಡಬೇಕು ಅನಿವಾರ್ಯ ಅನ್ನೋದು. ಬಟ್ ಈಗ ಅಂದರೆ ನಮ್ಮ ಪಾತ್ರಕ್ಕೂ ಕೂಡ ಒಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ, ಅಂದರೆ ಅದೇ ಜನರಿಗೋಸ್ಕರನೇ ನಾವು ಇರೋದಲ್ವಾ. ಸೊ ಜನರು ಏನು ಹೇಳ್ತಾರೆ ಅದನ್ನು ತಗೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತದೆ. ಎಸ್, ಓಕೆ. ಯಾರಾದರೂ ಈ ಥರ ಅಂದರೆ ಮಂಗಳೂರಿಗರು ಬಿಟ್ಟು ಬ್ಯಾಂಗ್ಳೂರು ಆ ಕಡೆ ಎಲ್ಲ ತುಂಬ ಕಡೆ ಹೋಗಿದ್ದೀರಾ ನೀವು, ಇಂಥ ಪಾತ್ರ ನನಗೆ ತುಂಬ ಇಷ್ಟ, ನೀವು ಆ ಥರ ಏನಾದರೂ ಕಮೆಂಟ್ಸ್ ಇದ್ದದ್ದು? ತುಂಬ. ಆದರೆ ನನಗೆ ಮೇಜರ್ ಆಗಿ ಬಂದಿರೋದು 3 ಸಿನಿಮಾದ ಪಾತ್ರಗಳಿಗೆ. ಮೊದಲಾಗಿ ಒಂದು ಮೊಟ್ಟೆ ಕಥೆದ್ದು, ಆಮೇಲೆ ಶ್ರೀನಿವಾಸ್ ಅದರಲ್ಲಿ, ಆಮೇಲೆ ಸರ್ಕಾರಿದು ಭುಜಂಗ, ಮತ್ತೆ ಇದ್ರದ್ದು ನಮ್ಮ ಬೆಲ್ ಬಾಟಮ್ ಇತ್ತು. ಅಂದ್ರೆ ಆ ಒಂದು ಹಾಡಿನ ಇದು ಬರ್ತದೆ, ಅದು ಎಲ್ಲಿ ಹೋದ್ರೆ ಹೇಳ್ತಾರೆ. ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಹೆಸರಾಗಿರೋದು ನಮ್ದು ಮಜಾ ಭಾರತದ ಕಾನ್ಸೆಪ್ಟ್. ಮಜಾ ಭಾರತ, ಅದು ಇವಾಗಲೂ ಅದನ್ನ ಬೇರೆಯವರು ಕೂಡ ರಿಪೀಟ್ ಮಾಡಿ, ಈವನ್ ಟಿವಿಯಲ್ಲಿ ಕೂಡ ಅದು ರಿಪೀಟ್ ಮಾಡ್ತಾ ಇದೆ. ಸೊ ಓಕೆ, ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಲಾವಿದರ ಜೊತೆಗೆ, ಅಂದ್ರೆ ಈಗಿನ ಕನ್ನಡ ಬದುಕಲ್ಲಿ ನೋಡಬೇಕಾದ್ರೆ ಶಿವರಾಜ್ ಕುಮಾರ್ ಅನ್ನೋರು ಟಾಪ್ ಆಗಿದ್ದಾರೆ. ಸೊ ಅವರನ್ನ ಒಂದು ಬ್ರದರ್ ತರ ನೋಡ್ತಾ ಇದ್ದಾರೆ ಒಂದು ಫೀಲ್ಡ್ ಅಲ್ಲಿ. ನೀವು ಕೂಡ ಭಜರಂಗಿ 2 ಅಲ್ಲಿ ಅವ್ರ ಜೊತೆಗೇನೆ ಆಕ್ಟ್ ಮಾಡಿದ್ದೀರಾ, ಅದು ಕೂಡ ಶ್ರುತಿ ಮ್ಯಾಮ್ ಜೊತೆಗೆ, ಅವರ ಒಂದು ಹಸ್ಬೆಂಡ್ ಪಾತ್ರ. ಹೇಗೆ ಅನ್ಸುತ್ತೆ ಆ ಒಂದು ಸರೌಂಡಿಂಗ್ಸ್ ನಿಮ್ಗೆ? ಆಕ್ಚುಲಿ ಶಿವಣ್ಣ ಜೊತೆ ನಾನು ಇನ್ನೊಂದು ಸಿನಿಮಾ ಮಾಡಿದ್ದೆ ಅದ್ರ ಮೊದಲು, ಕವಚ ಅಂತ ಒಂದು ಸಿನಿಮಾಲಿ, ಮಲಯಾಳಂ ರಿಮೇಕ್, ಅದು ಮೌಲನ್ ಸರ್ ಸಿನಿಮಾ. ಅದ್ರಲ್ಲೊಂದು ಪಾತ್ರ ಸಿಕ್ಕಿ. ಸೊ ಅವ್ರದ್ದು ಪರಿಚಯ ಮೊದಲೇ ಆಗಿತ್ತು. ಆಮೇಲೆ ಸಿಕ್ಕಿದ್ದು ಭಜರಂಗಿ 2. ಆ್ಯಕ್ಚುಲಿ ಅದರಲ್ಲೂ ದೊಡ್ಡ ಪಾತ್ರ ಆಯಿತು. ಇನ್ನೂ ಸಿನಿಮಾದಲ್ಲಿ ನೋಡಿದಾಗ ಆ ಪಾತ್ರ ಕನೆಕ್ಟ್ ಆಗುತ್ತೆ ಜನರಿಗೆ, ಅದಕ್ಕಿಂತ ಸ್ವಲ್ಪ ಹ್ಯೂಜ್ ಆಗಿತ್ತು ಪಾತ್ರ. ಬಟ್ ಕೊರೋನಾದಿಂದಾಗಿ ಫಾರಿನ್ ಶೂಟ್ ಎಲ್ಲ ಕ್ಯಾನ್ಸಲ್ ಆಯಿತು, ಸ್ವಲ್ಪ ಸ್ಕ್ರಿಪ್ಟನ್ನು ಆಚೆ ಮಾಡಿಕೊಂಡೆಲ್ಲ ಚೇಂಜ್ ಆಯಿತು. ಸೊ ನನಗೆ ಅಂದರೆ ಶ್ರುತಿ ಮೇಡಮ್ದು ಪರಿಚಯ ಇತ್ತಲ್ಲ, ಮಜಾ ಭಾರತದಲ್ಲಿ ಜಡ್ಜ್ ಆಗಿ ಸಿಕ್ತಿದ್ರು. ಅಂದರೆ ಏನು ಅವರು ಹೊಸಬ್ರಲ್ಲ ನಮಗೆ. ಸೊ ಅಂದರೆ ಬೆಳವಣಿಗೆ ನನಗೆ, ಅವರಿಗೆ ನನಗೆ ಏನೋ ಖುಷಿ. ಅಂದರೆ ನಾನು ಸ್ವಲ್ಪ ಈ ಮಟ್ಟಿಗೆ ಸ್ವಲ್ಪ ಬೆಳೆದಿದ್ದೀನಿ ಅನ್ನುವಂಥ ಖುಷಿ ಇತ್ತು. ಅಂದರೆ ಅವತ್ತು ಅವ್ರು ಜಡ್ಜ್ ಆಗಿ ಕೂತಿದ್ರು, ಇವತ್ತಿನಲ್ಲಿ ಅವರು ಹಸ್ಬೆಂಡ್ ಆಗಿ ಕ್ಯಾರೆಕ್ಟರ್ ಮಾಡ್ತಾರೆ. ನಿಮ್ಮ ಪಾತ್ರಕ್ಕೆ ಹೇಳಿದ್ದಾರೆ ಈ ತರ, ಅಂದ್ರೆ ಅವು ಅಷ್ಟು ದೊಡ್ಡ ಕಲಾವಿದರನ್ನ ತೆರೆ ಮೇಲೆ ನೋಡ್ತಾ ಇದ್ದಂತ ಇವತ್ತು ಅವ್ರ ಜೊತೆಗೆ ತೆರೆ ಹಂಚ್ಕೊಳ್ತಿದ್ದೀರಾ? ಅದೆಲ್ಲ ಮನಸ್ಸಲ್ಲಿ ಇರುವಂತದ್ದು, ನಮ್ಮ ಮನಸ್ಸಲ್ಲಿ ಅದು ಓಡ್ತಾ ಇರುತ್ತೆ, ನಮ್ಮ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಅಥವಾ ಕೆಲವೊಂದು ಪ್ರೇಕ್ಷಕರಿಗೆ ಅದು ಇರುತ್ತೆ, ಅಂದ್ರೆ ನಮ್ಮನ್ನು ತುಂಬಾ ಹತ್ರ ಇರುವವರು. ಸೊ ಅವರಲ್ಲಿ ಹೇಳೋಂಗಿಲ್ಲ ಅದು, ಆ ತರ ಎಲ್ಲ ಆಗ್ತಾ ಇತ್ತು. ಬಟ್ ಅವರ ಶಿವಣ್ಣ ತುಂಬಾ ಸಪೋರ್ಟಿವ್. ಓಕೆ, ಹೇಗೆ ಅಂದ್ರೆ ಹೇಗೆ ಸೆಟ್ ಅಲ್ಲಿ ತುಂಬಾ ಅವರು ನಾನು ನೋಡಿದ ಪ್ರಕಾರ ಒಂದು ಅವರ ಹೀರೋ ತರ ಟ್ರೀಟ್ ಮಾಡಲ್ಲ ಯಾರು. ಅಂದ್ರೆ ನಾರ್ಮಲ್ ಆಗಿ ಕೆಲವು ಹೀರೋಗಳು ಹೆಂಗೆ ಅಂದ್ರೆ, ಈಗ ಶಾರ್ಟ್ ಮುಗಿದ ತಕ್ಷಣ ಹೋಗಿ ಕ್ಯಾರನ್ ಕೂತ್ಕೊಂಡು, ಇವರಂಗಲ್ಲ, ಎಲ್ಲ ಜೊತೆ ಮಾತಾಡ್ತಾ ಅಲ್ಲೇ ಗಮ್ಮತ್ತು ಮಾಡ್ತಾ ಇರ್ತಾರೆ. ಓಕೆ, ಇನ್ನೂ ಕೂಡ ಯಾರ ಜೊತೆ ಮಾಡಬೇಕಿತ್ತು ನಾನು, ಇನ್ನೂ ಕೂಡ ಬಾಕಿ ಇದೆ ನನ್ನ ಜರ್ನಿ ಅಂತ ಹೇಳೋದಾದ್ರೆ?
ಅಲ್ಲ ಇವಾಗ ಪ್ರೆಸೆಂಟ್ ಅಲ್ಲಿ ನಾನು ಕೆಲವು ಸಲ ಫೀಲ್ ಆಗಿದ್ದು ನನಗೆ ಅಂದರೆ ನನಗೆ ಈಗ ಸುಮಾರು ಹಳೆ ಸಿನಿಮಾಗಳಿ ತುಂಬ ಇಷ್ಟ ಸಿನಿಮಾ ಅಂದರೆ ವಿಷ್ಣುವರ್ಧನ್ ನನ್ನ ಫೇವರೇಟ್ ಕನ್ನಡ ಇಂಡಸ್ಟ್ರಿ. ಸೊ ಅವ್ರ ಜೊತೆ ಮಾಡೋಕ್ಕಾಗಿಲ್ಲ. ಅಂಬರೀಷ್ ಅನ್ನೋ ಜೊತೆ ಲಾಸ್ಟ್ ನಾನು ಯಾವಾಗ ಇಂಡಸ್ಟ್ರಿಗೆ ಬಂದ ಟೈಮಲ್ಲಿ ಒಂದು ಸಿನಿಮಾ ಬಂದಿತ್ತು, ಅಂಬಿ ನಿಂಗೆ ವಯಸ್ಸಾಯ್ತು ಅನ್ನೋ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಬಂದಿತ್ತು. ಸೊ ಅದು ಏನೋ ಡೇಟ್ ಮಿಸ್ ಆಗಿ ಮಾಡೋಕ್ಕಾಗಿಲ್ಲ. ಆಮೇಲೆ ಅವರು ಇಲ್ಲ ಈಗ. ಸೊ ಅದೆಲ್ಲ ಕೆಲವು ಸಲ ಫೀಲ್ ಇರುತ್ತೆ, ಅಂದರೆ ಅವ್ರ ಜೊತೆ ಎಲ್ಲ ಮಾಡಬೇಕಿತ್ತು, ಚಿಕ್ಕ ಪಾತ್ರಗಳನ್ನಾದ್ರೂ ಮಾಡಬೇಕಿತ್ತು ಅನ್ನೋದು. ಇನ್ನು ಮುಂದೆ ಗೊತ್ತಿಲ್ಲ. ಈಗ ಇದ್ದಾರೆ ದೊಡ್ಡ ಸ್ಟಾರ್ಗಳೆಲ್ಲ, ಇನ್ನು ಸುದೀಪ್ ಸರ್ ಜೊತೆ ಮಾಡಿಲ್ಲ, ದರ್ಶನ್ ಸರ್ ಜೊತೆ ಮಾಡಿಲ್ಲ, ಯಶ್ ಜೊತೆ ಮಾಡಿಲ್ಲ, ಗೊತ್ತಿಲ್ಲ ಮುಂದೆ ಸಿಗುತ್ತೆ ಎಲ್ಲ ಗೊತ್ತಿಲ್ಲ. ಬಟ್ ಐ ಹೋಪ್. ಓಕೆ. ಸೊ ತುಂಬ ಜನ ಮೇರು ನಟರಿದ್ದಾರೆ ಕನ್ನಡದಲ್ಲಿ, ಇಲ್ಲ ಅಂತ ಹೇಳಿದ್ರೆ. ಬಟ್ ನೀವು ಮೊದಲಿಗೆ ನಿಮ್ಮ ಒಂದು ಪಾತ್ರವನ್ನು ಗುರುತಿಸಿ ಇಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮ್ಗೆ ಇನ್ನೂ ಕೂಡ ಭವಿಷ್ಯ ಇದೆ ಅಂತಹ ಒಂದು ಮಾತನ್ನು ಹೇಳಿದಂಥ ಕಲಾವಿದರು ಯಾರಾದರೂ ಇದ್ದೀರಾ ಅಂತ ಹೇಳಿದ್ರೆ? ಅಲ್ಲ, ನನಗೆ ಆ್ಯಕ್ಚುಲಿ ನಾನು ಡ್ರಾಮಾ ಆರ್ಟಿಸ್ಟ್ ಮೊದಲಿಂದ. ಡ್ರಾಮಾ ಅಂದ ಕೂಡಲೇ ಒಂದು ಲೆವೆಲ್ನ ಪರ್ಫಾರ್ಮೆನ್ಸ್ ಇರುತ್ತೆ. ಅಂದರೆ ನಿಮಗೆ ಗೊತ್ತಿರ್ಬೋದು, ಸಿನಿಮಾದ ಡೈಲಾಗು ಡ್ರಾಮಾಕ್ಕೂ ತುಂಬ ವ್ಯತ್ಯಾಸ ಇದೆ. ಸುಮಾರು ಜನ ಈಗ ನೀವೇ ನೋಡಿರ್ಬೋದು, ಸುಮಾರು ಜನ ಕಲಾವಿದರಿಗೆ ಸಿನಿಮಾ ರಂಗದಲ್ಲಿ ಮುಂದುವರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಕನ್ನಡ ಚಿತ್ರರಂಗಕ್ಕೆ ಬಂದ ನಂತರ ಮೇರು ನಟಗಳು ತುಂಬ ಜನ ಇದ್ದಾರೆ, ಆದರೆ ನಿಮಗೆ ಒಂದು ಪರ್ಫೆಕ್ಟ್ ಆಗಿ ಇಂತಹ ಪಾತ್ರಕ್ಕೆ ಅಪ್ರಿಷಿಯೇಟ್ ಮಾಡಿದಂಥವ್ರು ಯಾರಾದರೂ ಇದ್ದಾರಾ? ಅದೇ ಮೊದಲಿಂದ ನಮಗೆ ತುಂಬ ಸಪೋರ್ಟ್ ಇದ್ದು ಸಜೆಷನ್ ಕೂಡ. ಓಕೆ. ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಗೆ ತಂದದ್ದೇ ಅವರು ನಮ್ಮನ್ನು. ಸೊ ಅವ್ರದ್ದು ಯಾವತ್ತೂ ಒಂದು ಸಜೆಷನ್ ಇದ್ದೇ ಇರುತ್ತೆ. ಆಮೇಲೆ ಅದೇ ನಾನು ಆವಾಗಲೇ ಹೇಳಿದೆ, ಆಡಿಯನ್ಸಿಂದ ಅಂದರೆ ಒಂದಷ್ಟು ಫ್ಯಾನ್ಸ್ ಇರ್ತಾರಲ್ವ, ಸೊ ಅವರಿಂದನೂ ಕೆಲವೊಂದು ಸಜೆಷನ್ ಇರುತ್ತೆ ನಮಗೆ. ಅಂದರೆ ಈ ಥರ ಪಾತ್ರಗಳನ್ನು ಮಾಡಬೇಡಿ, ಯಾಕೆ ಚಿಕ್ತು. ಅಂದರೆ ಕೆಲವು ಏನಾಗುತ್ತೆ ಅಂತ ಹೇಳಿದರೆ, ಈಗ ನೋಡಿ ನಾನು ಒಂದು ಮೊಟ್ಟೆ ಕತೆ ಆದಮೇಲೆ ಮಾಡಿದ ಒಂದು ಎರಡನೇ ಸಿನಿಮಾ ಆ್ಯಕ್ಚುಲಿ ಹಿಂತಿರುಗಿ ನೋಡಿದಾಗ ಒಂದು ಸಿನಿಮಾ ಮಾಡಿದೊಂದು ಅವಾರ್ಡ್ ಮೂವಿ, ಅದು ಇನ್ನೂ ರಿಲೀಸ್ ಆಗಿಲ್ಲ. ಸೊ ಆ ಪಾತ್ರಗಳು ಇವಾಗ ಬಂದಾಗ ಏನಾಗುತ್ತೆ, ಈಗ 4-5 ವರ್ಷ ಬಿಟ್ಟು ಆ ಸಿನಿಮಾ ಈಗ ರಿಲೀಸ್ ಆದರೆ ಆ ಪಾತ್ರಕ್ಕೆ ಇದೇನು ಈ ಥರ ಮಾಡಿದ್ದಾರೆ, ಅವರಿಗೂ ಈಗ ಆಡಿಯನ್ಸಿಗೆ ಗೊತ್ತಿರಲ್ಲ ಅದು 5 ವರ್ಷ ಮೊದಲಾಗಿದೆ ಸಿನಿಮಾ ಅಂತೇಳಿ. ಆ ಥರ ಸುಮಾರು ಆಗುತ್ತೆ. ಈಗ 3 ವರ್ಷ ಮೊದಲು ಶೂಟಿಂಗ್ ಆಗಿದೆ ಸಿನಿಮಾಗಳಿದೆ. ಇವಾಗ ನಾವೇನು ಮಾಡ್ತೀವಿ, ಪಾತ್ರಗಳನ್ನ ಸ್ವಲ್ಪ ಚೂಸಿಯಾಗಿ ತೊಗೊಳ್ತೀವಿ. ಇಲ್ಲ ಇದು ಚೆನ್ನಾಗಿಲ್ಲ, ಬೇಡ. ಈಗ ಒಂದು ಚಿಕ್ಕ ಪಾತ್ರ ಅಂತ 1-2 ದಿನ ಮಾಡ್ಬೋದು. ಸೊ ಆದರೆ ಅದು ಚೆನ್ನಾಗಿಲ್ಲ ಅಂದರೆ ನಮಗೂ ಒಂಥರ ಬೇಜಾರಾಗುತ್ತೆ ಅಲ್ವಾ. ಸೊ ಅದಕ್ಕೆ ಕೆಲವೊಂದು ಪಾತ್ರಗಳನ್ನ ಬಿಟ್ಬಿಡ್ತೀವಿ. ಡ್ರಾಮಾದಿಂದ ಬಂದರಲ್ಲ ನಾವು. ಸೊ ಅದಕ್ಕೆ ಈ ಇಂಡಸ್ಟ್ರಿಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಇತ್ತು. ಅಂದರೆ ಈ ಡ್ರಾಮಾದಿಂದ ಸಿನಿಮಾಗೆ ಬರುವಾಗ ಆ ಡೈಲಾಗ್ ವೇರಿಯೇಷನ್ ಅಂದರೆ ಯಾವ ಥರ ಫೇಸ್ ಮಾಡಿದ್ರಿ ನೀವು? ಅಲ್ಲ, ಅದನ್ನೆಲ್ಲ ನಾವು ಒಂದು ಮೊಟ್ಟೆಗದಲ್ಲೇ ಫೇಸ್ ಮಾಡಿ ಆಗಿದೆ. ಸೊ ನಮಗೆ ಬೇರೆ ಸಿನಿಮಾ ಕಷ್ಟ ಆಗಿಲ್ಲ ಆ್ಯಕ್ಚುಲಿ, ಆ ಟೈಮಲ್ಲಿ ಕಷ್ಟ ಆಗಿತ್ತು. ಸೊ ಅದನ್ನೆಲ್ಲ ತಿದ್ದಿದ್ದೆಲ್ಲ ರಾಜ್ ಸರ್ ವರ್ಕ್ಶಾಪ್ ಮಾಡಿ ಎಲ್ಲ ಪ್ರತಿಯೊಂದು ಸೀನ್ಗಳನ್ನು ವರ್ಕ್ಶಾಪ್ ಮಾಡಿದ್ದಾರೆ ಅಲ್ಲಿ. ಸೊ ಆವಾಗ ಎಲ್ಲ ಆಗಿತ್ತು. ಹಾಗೆ ಈಗ ಕೆಲವೊಂದು ಸಿನಿಮಾಗಳಲ್ಲಿ ನಾವು ಮಾಡುವಾಗ ಇದ್ಯಾಕೆ ಸ್ವಲ್ಪ ಸಿಲ್ಲಿಯಾಗಿ ಮಾಡ್ತಾ ಇದ್ದಾರೆ ಇಷ್ಟೊಂದು, ಅಂದರೆ ಬರೋದು ಬೆಳಿಗ್ಗೆ ಬಂದು ಶೂಟ್ ಮಾಡೋದೇ, ಏನು ಡಿಟೇಲಿಂಗ್ ಇರಲ್ಲ, ಕ್ಯಾರೆಕ್ಟರ್ ಏನಂತ ಗೊತ್ತಿರಲ್ಲ. ಕೆಲಸ ಅದಕ್ಕೆ ಹೇಳಿರ್ತಾರೆ, ಫೋನಲ್ಲಿ ಚೆನ್ನಾಗಿ ಹೇಳಿರ್ತಾರೆ ಅಥವಾ ನರೇಶನ ಕೊಡುವಾಗ ಚೆನ್ನಾಗಿ ಹೇಳಿರ್ತಾರೆ, ಬಟ್ ಶೂಟಿಂಗ್ ಮಾಡುವಾಗ ಅಷ್ಟೊಂದು ಡಿಟೇಲಿಂಗ್ ಇರಲ್ಲ. ಕ್ಯಾಮ್ರಾ ನಿಲ್ಲಿಸ್ತಾರೆ, ಈ ಪೊಸಿಷನ್ ಹೀಗಿರುತ್ತೆ, ನೀವು ಈ ಡೈಲಾಗ್ ನೀವು ಹೇಳಿ ಅಂತ ಅಷ್ಟೇ. ಇದ್ರ ಮೊದಲು ಏನಾಗಿರುತ್ತೆ ಅದೆಲ್ಲ ನಮ್ಗೆ ಗೊತ್ತಿದ್ರೆ ನಾವಿಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ಬೋದು, ಆಯ್ತಾ. ಇಲ್ಲಿ ಗೊತ್ತಿರಲ್ಲ ಕೆಲವು ಸಲ. ಸೊ ಅದಕ್ಕೆ ಈಗೀಗ ಸ್ವಲ್ಪ ನಾವು ಕೂಡ ಅಲರ್ಟ್ ಆಗಿದ್ದೀವಿ. ಮತ್ತೊಂದು ವಿಚಾರ, ಈಗ ಕನ್ನಡ ಚಿತ್ರರಂಗ ಅಂತ ನಂತರ ನಿಮ್ಮ ಚಿತ್ರ ಬದುಕಿಗೆ ತುಳು ಚಿತ್ರರಂಗ ಒಂದು ಮಾತು ಯಾವಾಗಲೂ ಕೇಳ್ತಾ ಬರ್ತಾ ಇದೆ ಇಂಡಸ್ಟ್ರಿಲಿ. ತುಳು ಚಿತ್ರರಂಗದಲ್ಲಿ ಮುಖ್ಯವಂತಹದಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ ತುಂಬ ಕಡಿಮೆ, ಹಾಗಾಗಿ ಅವಕಾಶಗಳಿಲ್ಲದೆ ಬೇರೆ ಕಡೆ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಹೋಗ್ತಾರೆ ಅಂತೇಳಿ. ಅಂತಹ ಒಂದು ಏನು ಸನ್ನಿವೇಶ ನಿಮ್ಗೇನಾದರೂ ಎದುರಾಗಿದೆಯಾ? ಇಲ್ಲ, ನಾನು ಆ ಥರ ಫೀಲ್ ಮಾಡ್ಕೊಂಡಿಲ್ಲ. ಅಂದರೆ ನನ್ನ ಹತ್ರ ಸುಮಾರು ಜನ ಕೇಳ್ತಾರೆ ಆ್ಯಕ್ಚುಲಿ, ನೀವು ಯಾಕೆ ತುಳು ಸಿನಿಮಾದಲ್ಲಿ ಕಡಿಮೆ ಮಾಡ್ತೀರಾ, ನಿಮಗೆ ಅವಕಾಶ ಕೊಡ್ತಾ ಇಲ್ವಾ, ನೀವು ಮಾಡ್ತಾ ಇಲ್ವಾ, ಏನು ನೀವು ಕನ್ನಡದಲ್ಲಿ ಜಾಸ್ತಿ ಮಾಡ್ತಿದ್ದೀರಾ, ಅದಕ್ಕೆ ನಿಮಗೆ ಇಲ್ಲ ಅವಕಾಶ ಗೊತ್ತಿಲ್ಲ. ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲ. ಬಟ್ ನಾನು ಒಂದೇ ತಿಳ್ಕೊಳ್ಳೋದು, ಅಂದರೆ ಒಂದು ಪಾತ್ರಕ್ಕೆ ಈಗ ನಾನೇ ಒಂದು ನಾಳೆ ಸಿನಿಮಾ ಮಾಡೋದಾದರೆ ಒಂದು ಪಾತ್ರಕ್ಕೆ ಒಂದು ಕ್ಯಾರೆಕ್ಟರ್ ಬೇಕಿದ್ರೆ ಅದಕ್ಕೆ ಬಬಿತಾ ಮ್ಯಾಚ್ ಆಗಿದ್ರೆ ಮಾತ್ರ ನಾನು ತೊಗೊಳ್ತೇನೆ ಅವರನ್ನು. ಸಪೋಸ್ ಇಲ್ಲಿ ಮಾಡೋ ಸಿನಿಮಾ ನಾನು ಮ್ಯಾಚ್ ಆಗಲ್ಲ, ತೊಗೊಳ್ಳಲ್ಲ ಅಷ್ಟೇ. ಬೇರೇನು ಬ್ಯಾಡ್ ಒಪಿನಿಯನ್ ಇಲ್ಲ ಅಷ್ಟೇ, ಬೇರೆ ಇಲ್ಲ. ಬಟ್ ಇಂಡಸ್ಟ್ರಿ ಬಗ್ಗೆ ನಾನು ಸುಮಾರು ಇದರಲ್ಲಿ ಹೇಳಿದ್ದೀನಿ ಇಂಟರ್ವ್ಯೂಲಿ. ಇಂಡಸ್ಟ್ರಿ ಅಂದರೆ ನಮ್ಮದು ಅನ್ನೋ ಫೀಲ್ ಅಲ್ಲಿ ಅಷ್ಟೇ.
ಅಂದ್ರೆ ಹೆಂಗ್ ಬೆಳೆಸಬೇಕು ಬೆಳಿಬೇಕು ಅನ್ನೋ ಎಲ್ಲೋ ಒಂದ್ ಕಡೆ ಅಂದ್ರೆ ಹಿಡಿದಿಟ್ಟ ಹಾಗೆ ಆಗಿದೆಯಾ ತುಳು ಚಿತ್ರರಂಗ? ಇಲ್ಲ ಅಂದ್ರೆ ನನಗೆ ಇವಾಗ ಪ್ರೆಸೆಂಟ್ ಈಗ ರಾಜ್ ಸೌಂಡ್ ಅಂಡ್ ಲೈಟ್ಸ್ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯ್ತು. ಸೊ ಅದು ನೋಡಿದಾಗ ನನಗೆ ಮತ್ತೆ ಅದೇ ನೆನಪಾಗಿದ್ದು, ಪ್ರಮೋಷನ್ಸ್ ಮಾಡಲೇಬೇಕು ನಾವು. ಒಂದು ಸಿನಿಮಾಕ್ಕೆ ಪ್ರಮೋಷನ್ಸ್ ಆರ್ಟಿಸ್ಟ್ಗಳಿಗೆ ನಾನು ಸಿನಿಮಾಕ್ಕೆ ಒಂದು ಆಕ್ಟರ್ ಆಗಿ ಹೋದ್ಮೇಲೆ ಆ ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ನಾನು ಅದಕ್ಕೆ ಖಂಡಿತವಾಗ್ಲೂ ಪ್ರಮೋಷನ್ಸ್ಗೆ ಹೋಗಲೇಬೇಕು. ಇದನ್ನ ಮತ್ತೆ ರಿಪೀಟ್ ಮಾಡಿದ್ರು ರಾಜ್ ಸೌಂಡ್ಸ್ ಅಲ್ವಾ? ಸುಮಾರು ಸಿನಿಮಾ ಬಂದು ಹೋಯ್ತು ಯಾರು ಪ್ರಮೋಷನ್ ಮಾಡಲ್ಲ. ಆರ್ಟಿಸ್ಟ್ಗಳು ಪ್ರಮೋಷನ್ಗೆ ಮಸ್ಟ್ ಹೋಗ್ಲೇಬೇಕು. ರೀಚ್ ಆಗ್ತಾ ಇಲ್ಲ ಅಂದ್ರೆ ಆಕ್ಚುಲಿ ಹೇಳ್ತಾರೆ ಮಂಗಳೂರಿಗರು ತುಂಬಾ ಶಾರ್ಪ್, ತೆಕ್ಕೊಳ್ಳೋದ್ರಲ್ಲಿ ಸ್ವೀಕರಿಸೋದ್ರಲ್ಲಿ ತುಂಬಾ ಇದ್ದಾರೆ ಅಂತ ಹೇಳಿ, ಚೂಸಿ ಅಂತ ಹೇಳ್ತಾರೆ. ಹೌದು, ನಿಮ್ಗೆ ಬ್ಯಾಂಗ್ಳೂರಲ್ಲಿ ಹೇಳ್ತಾರೆ ಮಂಗಳೂರಲ್ಲಿ ಕನ್ನಡ ಸಿನಿಮಾ ಇಟ್ಟ ಮುಗೀತು ಹಿಟ್ ಸಿನಿಮಾ ಅಂತ. ಓಕೆ, ಅಂದ್ರೆ ಮೊದಲೇ ಹೇಳ್ತಾರಲ್ಲ ಬುದ್ಧಿವಂತರ ನಾಡು, ಸೊ ಆತರ. ಇವಾಗ ಅಬಾತಾರ ರಿಲೀಸ್ ಆಗಿದೆ, ಒಳ್ಳೆ ಇದಿದೆ, ನೋಡ್ಬೇಕು. ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಅಂದ್ರೆ ನಮ್ಮ ತುಳುವಲ್ಲಿ ಸ್ವಲ್ಪ ಕನ್ನಡ ನಮ್ಗೆ ಈಗ ನಮ್ದು ಈ ಕನ್ನಡ ಇದೆಯಲ್ಲ, ಇದು ನಮ್ಗೆ ಈಸಿಯಾಗಿ ಮಾತಾಡ್ತೀವಿ ಬ್ಯಾಂಗ್ಳೂರಲ್ಲಿ. ಅಲ್ಲಿಯ ಕನ್ನಡಕ್ಕೆ ಹೋಗೋದು ಸ್ವಲ್ಪ ಕಷ್ಟ ನಮಗೆ. ತುಂಬಾ ಫೇಸ್ ಮಾಡಿದ್ದೀನಿ. ಆದ್ರೂ ಒಂದು ವಿಷಯ ಏನ್ ಗೊತ್ತಾ, ನಾನು ಕಲಿಬಹುದು ಇಷ್ಟು ಟೈಮಲ್ಲಿ ಕಲಿಬೋಯ್ತು ನಂಗೆ. ಬಟ್ ಅಲ್ಲಿ ನಾನು ಹೋದಾಗ ನಾನು ಮಾತಾಡಕ್ಕೆ ಬಿಡಲ್ಲ ಅವರು. ನೀವು ಮಂಗಳೂರು ಕನ್ನಡ ಮಾತಾಡಿ ಚೆನ್ನಾಗಿರುತ್ತೆ ಅಂತ, ಒಂಥರ ಪಂಚತರ ಇರುತ್ತೆ, ಮಾತಾಡೋದೇ ಪಂಚತರ ಇರುತ್ತೆ ಅಂತ ಮಾತಾಡಕ್ಕೆ ಬಿಡಲ್ಲ. ಈಗ ನಂಗೆ ಎರಡು ಮಿಕ್ಸ್ ಆಗಿ ಒಂಥರ ಕನ್ನಡ ಆಗಿದೆ ನಂದು. ಮಂಗಳೂರು ವರ್ಸಸ್ ಬ್ಯಾಂಗ್ಳೂರ್ ಆಗಿದೆ. ಓಕೆ, ಸೊ ತುಂಬ ಅಂದರೆ ನೋಡಬೇಕಾದ್ರೆ ಕರಾವಳಿ ಕನ್ನಡಿಗ ಹಲವಾರು ಪ್ರತಿಭೆಗಳು ಇದ್ದಾರೆ ತುಳು ಅಂದರೆ ಕನ್ನಡ ಇದರಲ್ಲಿ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಅವರ ಒಂದು ಜೊತೆ ಸಿಕ್ಕುವಾಗ? ಈಗ ನಂಗೆ ಅಂದ್ರೆ ಸುಮಾರು ಜನ ಅಲ್ಲಿ ಕೆಲವರು ಸೆಟ್ ಅಲ್ಲಿ ಬಂದು ಮಾತಾಡೋದು ಗೊತ್ತೇ ಇರಲ್ಲ ಅವ್ರು. ಅಂದ್ರೆ ಮೊದ್ಲಿಂದ ಅವ್ರು ಇರ್ತಾರೆ, ಅಲ್ಲೇ ಇದ್ದಾರೆ, ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲೇ ಸೆಟ್ಲ್ ಆಗಿರೋರು. ನಮ್ಗೆ ಇವರು ಮಂಗಳೂರಿನವರ ಅಂತ ನಮ್ಗೆ ಅನ್ಸೋದು. ಆಮೇಲೆ ಸುಮಾರು ಜನ ತುಳು ಮಾತಾಡೋರು ಇರ್ತಾರೆ, ಅಂದ್ರೆ ಇಲ್ಲಿಂದ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಅಷ್ಟೇ. ಸುಮಾರು ಜನ ಎಲ್ಲ ಇಂಡಸ್ಟ್ರಿ ಸುಮಾರು ಜನ ಕೆಲಸ ಮಾಡ್ತಾರೆ. ಒಂದು ಡೇಸ್ ಅಂದ್ರೆ ಎಷ್ಟು ದಿವಸ ಶೂಟಿಂಗ್ ಸ್ಪಾಟ್ ಆಗಿರ್ಬೋದು, ಅಥವಾ ಒಂದು ಈ ತರದೆಲ್ಲ ಲೊಕೇಶನ್ಸ್ ಎಲ್ಲ ನೋಡುವಾಗ ಮಂಗಳೂರಿಗೆ ಮತ್ತು ಡಿಫ್ರೆನ್ಸಸ್ ಕನ್ನಡ ಚಿತ್ರರಂಗಕ್ಕೆ ನೋಡಿ ಅಲ್ಲಿ ನಿಮಗೆ ಅಂದ್ರೆ ಇದು ಜಾಸ್ತಿನೇ ಇಡ್ತಾರೆ, ಶೆಡ್ಯೂಲ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಬಜೆಟ್ ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಸೊ ಆರಾಮ್ಸೆ ಮಾಡ್ತಾರೆ. ಇಲ್ಲಿ ನಮ್ಗೆ ಹಾಗೆ ಅಲ್ಲ, ಚಿಕ್ಕ ಬಜೆಟ್, ಒಂದು 45 ಸಿನಿಮಾ ಮಾಡಬೇಕು, ಒಂದು 15-20 ದಿನ ಶೂಟಿಂಗ್ ಮುಗಿಸ್ಬೇಕು. ಅಲ್ಲಿ ಹಾಗಲ್ಲ. ಇವಾಗ ನಾವು ಶ್ರೀಮನ್ನಾರಾಯಣ ಆಲ್ಮೋಸ್ಟ್ ನಾನೇ ಒಂದು 45 ದಿನ ಮಾಡಿದ್ದೀನಿ ಅದರಲ್ಲಿ, 45 ಡೇಸ್. ಹೆಚ್ಚಾಗಿ ನೀವು ರಿಷಬ್ ಸರ್ ಟೀಮ್ ಅಲ್ಲೇ ಅದೊಂದು ನಮ್ದು ಭಾಗ್ಯ ಅಂತ ಹೇಳ್ಬೇಕು. ಅಂದ್ರೆ ನಮ್ದೊಂದು ಒಂದು ಟೀಮ್ ಇದೆ, ಗೊತ್ತಿಲ್ಲ ಅದ್ರಲ್ಲೂ ಹಾಗೆ. ಈಗ ಮ್ಯಾಚ್ ಆಗಿಲ್ಲ ಅಂದ್ರೆ, ಸಪೋಸ್ ನನ್ನ ಫೇಸ್ ಅಥವಾ ನಮ್ಗೆ ನನ್ನ ಫಿಸಿಕ್ ಮ್ಯಾಚ್ ಆಗಿಲ್ಲ ಅಂದ್ರೆ ಇಲ್ಲ, ಇದ್ರೆ ಡೆಫಿನೆಟ್ ಆಗಿರುತ್ತೆ. ಓಕೆ, ಒಬ್ಬ ಕಲಾವಿದನಾಗಿ ನೀವು ಒಂದು ಪರಿಪೂರ್ಣ ಅಂತ ಅಂದರೆ ಕಲಾವಿದರಿಗೆ ಯಾವಾಗಲೂ ಕೂಡ ಪರಿಪೂರ್ಣತೆ ಪಡೆಯಲು ಸಾಧ್ಯ. ಆದರೂ ಕೂಡ ನಿಮ್ಮ ನಂತರದ ಈ ಕಿರಿ ಕಲಾವಿದರ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ? ಮೊದಲಿಗೆ ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಒಂದು ವ್ಯಕ್ತಿತ್ವ ಹೇಗಿರಬೇಕು ಅಂತ ಹೇಳಿ? ಸಮಾಧಾನ. ಕಲಾವಿದನಿಗೆ ಸಮಾಧಾನ ತುಂಬ ಬೇಕು. ಅಂದರೆ ಡೆಡಿಕೇಶನ್. ಇವಾಗ ನಾನು ಎಷ್ಟೋ ವರ್ಷದ ಮೊದಲು ಆಸೆ ಇದ್ದಿದ್ದು ನನಗೆ, ನಾನು ಟಿ ವಿಲಿ ಬರಬೇಕು ಅಂತ, ಸಿನಿಮಾನೂ ಅಲ್ಲ ಟಿ ವಿಲಿ ಬರಬೇಕು ಅಂತ. ಸೊ ಅದು ನನಗೆ ಸಿಗಬೇಕಾದ್ರೆ 12 ವರ್ಷ ವೆಯ್ಟ್ ಮಾಡಿದ್ದೀನಿ ನಾನು. ಬರ್ತದೆ ಅಂತ ಗೊತ್ತಿರಲಿಲ್ಲ, ಬಟ್ ವೆಯ್ಟ್ ಮಾಡ್ತಿದ್ದೆ ಅಷ್ಟೇ, ಒಂದಿನ ಬರ್ಬೋದು ಅಂತ. ಯಾರನ್ನು ಕೇಳಿಲ್ಲ ಹೋಗಿ ನಂಗೆ ಕೊಡಿ, ಚಾನ್ಸ್ ಕೊಡಿ ಅಂತ. ಬಟ್ ಬಂತು. ಇವಾಗ ಏನಾಗಿದೆ ಅಂತ ಹೇಳಿದರೆ, ಜನರಿಗೆ ಟೈಮ್ ಇಲ್ಲ. ಜನರು ಅಂದರೆ ಐ ಮೀನ್ ಕಲಾವಿದರಿಗೆ. ಈಗ ನನಗೂ ಸುಮಾರು ಬರುತ್ತೆ ಮೆಸೇಜ್ಗಳು, ನನಗಿದ್ರೆ ಹೇಳಿ. ಈಗ ನಾನು ನಿಮ್ಮನ್ನು ಸಜೆಸ್ಟ್ ಮಾಡಿದರೆ ಒಂದು ಸಿನಿಮಾಕ್ಕೆ, ಅಥವಾ ಒಂದು ಇನ್ಫ್ಲುಯೆನ್ಸಲ್ಲಿ ನಿಮ್ಮನ್ನು ಒಂದು ಸಿನಿಮಾಕ್ಕೆ ಸಜೆಸ್ಟ್ ಮಾಡಿದರೆ, ಆ ಒಂದೇ ಸಿನಿಮಾಕ್ಕೆ ನೀವು ಮುಗಿಸ್ಬಿಡ್ತೀರ ನಿಮ್ಮ ಪಯಣ. ಬಿಕಾಸ್ ನಾನು ನಿಮ್ಮನ್ನು ರೆಫರ್ ಮಾಡಿದೆ ಅಷ್ಟೇ. ನಿಮ್ಮ ಟ್ಯಾಲೆಂಟ್ ಏನು ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾನು ನಿಮ್ಗೆ ರೆಫರ್ ಮಾಡಿದೆ, ಪ್ರಕಾಶ್ ಅನ್ನು ಹೇಳಿದ್ದಾರೆ ಅಂತ ನಿಮ್ಗೊಂದು ಚಾನ್ಸ್ ಕೊಡ್ತಾರೆ ಅಷ್ಟೇ. ಬಟ್ ನಮ್ಮ ಟ್ಯಾಲೆಂಟೇ ನಮ್ಗೆ ಬರ್ತೀವಲ್ಲ, ನಾವು ನಮ್ಮ ಟ್ಯಾಲೆಂಟು ಗೊತ್ತಾಗಿ ನಮ್ಮನ್ನು ಕಲ್ಸ್ಕೊತಾರಲ್ಲ, ಅದು ಬೇರೆ. ಅದು ನಿಮಗೆ ಫ್ಯೂಚರ್ಗೆ ಒಂದು ಒಳ್ಳೆ ಅಡಿಪಾಯ. ಇಲ್ಲಾಂದ್ರೆ ನಿಮಗೆ ನೀವು ಎಷ್ಟು ಬೇಗ ಬಂದ್ರಿ ಅಷ್ಟೇ ಬೇಗ ಹೊರಟೋಗ್ತೀರ. ರಿಯಲಿ ಕೂಡ ಅಂದ್ರೆ ಮೊದಲಿಗೆ ನಮ್ಗಿರುವಂಥದ್ದು ತಾಳ್ಮೆ, ಕಲಾವಿದರಾಗಿ ಕಲಾ ಬದುಕಲ್ಲಿ ತಾಳ್ಮೆ, ಪೇಷನ್ಸ್ ಬೇಗ ಬೇಕು. ಗೊತ್ತಿಲ್ಲ, ಹೀರೋ ಆಗಿ ನಾನು ಹೀರೋ ಮಾಡ್ಬೇಕಂತ ಬಂದವನಿಗೆ ಅಪ್ಪನ ಕ್ಯಾರೆಕ್ಟರ್ ಸಿಗ್ಬೋದು, ವೇಟ್ ಮಾಡ್ಬೇಕು ನಾವು. ಎಲ್ಲಾದ್ರೂ ಇದೆಯಾ ನಿಮ್ಮ ಒಂದು ಆಲೋಚನೆಯಲ್ಲಿ ಈ ತರ ಮಾಡ್ಬೇಕು ಹೀರೋ ಕ್ಯಾರೆಕ್ಟರ್? ನಮ್ಗೆ ಆ ಆಲೋಚನೆಗಳಿಲ್ಲ. ಬಟ್ ಒಂದಷ್ಟು ಅಂದ್ರೆ ಸ್ಕ್ರಿಪ್ಟ್ಗಳಲ್ಲಿ ಆ ಥರದ್ದು 2-3 ಬಂದಿತ್ತು ನನಗೆ. ಅದು ಮತ್ತೆ ಒಂದು ಹುಬ್ಳಿದೊಂದು ಒಂದು ಮೇಷ್ಟ್ರದ್ದು ಒಂದು ಕ್ಯಾರೆಕ್ಟರ್ ಸಿನಿಮಾ, ಅಂದ್ರೆ ಅವರಲ್ಲಿ ಇಡೋ ಕ್ಯಾರೆಕ್ಟರ್, ಅಂದ್ರೆ ಆ ಕತೆ ಆಗಿದೆ.
ಮತ್ತು ಆಮೇಲೆ ಯಾವುದೋ ವಿಷಯಕ್ಕೆ ಡ್ರಾಪ್ ಆಯಿತು, ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಆಯಿತು ಅವರಿಗೆ, ಡ್ರಾಪ್ ಆಯಿತು. ಪರ್ಟಿಕ್ಯುಲರ್ಲಿ ಇಂಥ ಪಾತ್ರ ನಾನು ಮಾಡಲೇಬೇಕು ಅನ್ನುವಂಥದ್ದು ಏನಾದರೂ ಇದೆ? ಇಲ್ಲ, ಆ ಥರ ಏನಿಲ್ಲ. ಎಲ್ಲ ಪಾತ್ರಕ್ಕೂ ಸಹಿ, ಎಲ್ಲ ಪಾತ್ರ ಯಾವ ಪಾತ್ರ ಅಂತ ಇಲ್ಲ, ಮಾಡ್ಬೋದು. ಓಕೆ, ಮನಸ್ಸಿನ ಒಂದು ಇಚ್ಛೆ ಯಾವುದು ಇಲ್ಲ, ಆ ಥರ ಏನಿಲ್ಲ. ಇದೇ ಪಾತ್ರ ನಾನು ನಿರ್ದೇಶಕರ ಜೊತೆ ಆಗಿರ್ಬೋದು ಅಥವಾ ಅದೊಂದು ತುಂಬಾ ಇದೆ ನನಗೆ. ಅಂದ್ರೆ ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕಿತ್ತು ನಾನು. ಅಂದ್ರೆ ಸುಮಾರು ಈಗ ಗಾಳಿಪಟ ಟೂನು ನನಗೆ ಯೋಗರಾಜ್ ಭಟ್ ಸರ್ ಅವ್ರ ಜೊತೆ ಒಂದು ವರ್ಕ್ ಹೇಗಿರುತ್ತೆ ಅಂದ್ರೆ ಗೊತ್ತಾಗುತ್ತೆ ನಮಗೆ. ಎವ್ರಿ ಡೈರೆಕ್ಟರ್ ಬರೆಯುವಂತಹ ಇದು ಸಾಹಿತ್ಯಗಳು ಒಂಥರ ಬೇರೆ, ರೈಟಿಂಗ್ ಸ್ಕಿಲ್ ಬೇರೆ ಇರುತ್ತೆ, ಮತ್ತೆ ನಿಮಗೆ ಅವ್ರ ಡಿರೆಕ್ಷನ್ ಸ್ಟೈಲ್ ಬೇರೆ ಇರುತ್ತೆ. ಸೊ ಎಲ್ಲರ ಜೊತೆ ವರ್ಕ್ ಮಾಡಬೇಕು. ಕೆಲವು ಸಲ ಈ ಶಾರ್ಟ್ ಮೂವಿಗಳು ಮಾಡಿದಾಗ ತುಂಬ ಜನ ಬೈತಾರೆ ನನಗೆ, ನೀವೇನಕ್ಕೆ ಈಗಲೂ ಶಾರ್ಟ್ ಮೂವಿಗಳನ್ನ ಮಾಡ್ಕೊ, ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ ಯಾವುದನ್ನು, ಎಲ್ಲ ಬಿಟ್ಟಿದ್ದೀನಿ. ಬಟ್ ಮಾಡಿದಾಗ ಸುಮಾರು ಜನ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ಬೈತಾ ಇದ್ದಾರೆ, ನೀವೇನಕ್ಕೆ ಶಾರ್ಟ್ ಮೂವಿಗಳನ್ನ ಮಾಡ್ತೀರಾ ಅಂತ. ಬಟ್ ನನಗೆ ಅಲ್ಲೂ ಒಂದು ಹೋಪು, ಅವನಲ್ಲಿ ಮಾಡೋ ಚಿಕ್ಕ ಹುಡುಗ, ಅವನಿಗೇನೋ ಒಂದು ಟ್ಯಾಲೆಂಟ್ ಇರ್ಬೋದು, ಏನೋ ಒಂದು ಹೊಸತನ ಇರ್ಬೋದು ಅವನ ಹತ್ರ. ಸೊ ಅದು ನಾನು ಕಲಿಬೋದು. ಕಲಿಕೆ ಅನ್ನೋದು ಕಲಿಕೆ ನಿಮಗೆ ಅವರು ನಮಗಿಂತ ಸೀನಿಯರ್ ಅಂತ ಕಲಿಯೋದಲ್ಲ. ನನ್ನ ಮಗನು ನನಗೆ ಏನಾದರೂ ಗೈಡ್ ಮಾಡ್ಬೋದು ನಾಳೆ, ಅದು ಆ ಥರ ಅಲ್ಲ ಈ ಥರ ಅಂತ. ಸೊ ಗೊತ್ತಿಲ್ಲ, ಈಗ ನನಗೆ ಸುಮಾರು ಈಗ ಟಿ ವಿ ಫಂಕ್ಷನ್ ಆಗ್ಬೋದು ಅಥವಾ ಮೊಬೈಲ್ನ ಕೆಲವು ನನ್ನ ಮಗನೇ ನಾನು ಹೇಳ್ಕೊಡ್ತೇನೆ ನನಗೆ ಅವನಿಗೆ. ಸೊ ಆ ಥರ ಇರ್ಬೋದು, ಯಾರು ಕೂಡ ಹೇಳ್ಬೋದು ಯಾವುದನ್ನು ಕೂಡ. ಸೊ ಅದಕ್ಕೆ ನಾನು ಕೆಲವು ಶಾರ್ಟ್ ಮೂವಿಗಳನ್ನು ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಓಕೆ, ಹೇಗೆ ಅನ್ಸುತ್ತೆ ಬಿಗ್ ಪರದೆ ಮೇಲೆ ನೀವು ನಿಮ್ಮನ್ನ ಕಂಡಾಗ, ನಿಮ್ಮ ಫ್ಯಾಮಿಲಿ ಜೊತೆ ಕಂಡಾಗ? ಸ್ಟಾರ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಆಗ್ತೈತಿ, ಇವಾಗ ಕಾಮನ್ ಅನ್ಸ್ಬಿಟ್ಟಿದೆ. ಇವಾಗ ಒಂದೇ ಭಯ, ಎಲ್ಲಿ ನಾನು ಕೆಟ್ಟದಾಗಿ ಮಾಡಿದ್ದೀನೋ ಅದೇ ಭಯ ಇರೋದು ಈಗ. ಅಂದ್ರೆ ಪ್ರತಿ ಸಿನಿಮಾದಲ್ಲಿ ಮಾಡಿದಾಗ್ಲೂ ಯಾರು ಫಸ್ಟ್ ಹೋಗಿ, ಕೆಲವು ಸಿನಿಮಾಗೆ ನಮ್ಗೆ ತುಂಬ ಕಾನ್ಫಿಡೆಂಟ್ ಇರುತ್ತೆ, ಈ ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ ನಾನು ಕರ್ಕೊಂಡು ಹೋಗೋಣ ಅಂತೇಳಿ. ಕೆಲವು ಸಿನಿಮಾಗಲ್ಲಿ ಚೆನ್ನಾಗಿ ಮಾಡಿದ್ದೀನಿಲ್ಲ ಕರ್ಕೊಂಡು, ಮತ್ತೆ ಫಸ್ಟ್ ನಾವು ಒಂದು ನೋಡೋಣ ಆಮೇಲೆ ಕರ್ಕೊಂಡು ಮತ್ತೆ ಹೇಳೋಣ ಬೇರೆ ನೋಡ್ಲಿಕ್ಕೆ, ಆ ಥರ ಇರುತ್ತೆ. ಓಕೆ, ನೀವು 46 ಸಿನಿಮಾಗಳನ್ನ ಮಾಡಿದ್ರಿ ನೀವು ಕನ್ನಡ ಬದುಕಿನಲ್ಲಿ ಹೇಳೋದಾದ್ರೆ. 10 ಸಿನಿಮಾ. ಹೌದು, ಓಕೆ. ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಚಿತ್ರ ನಾನು ಮಾಡಲೇಬಾರ್ದಿತ್ತು ಅನ್ನೋ ಏನಾದ್ರು ಬೇಸರ? ಹೆಸರು ಹೇಳಲ್ಲ ನಾನು ಸಿನಿಮಾದು. ಒಂದು ಸಿನಿಮಾ ಮಾಡಿದ್ದೆ ನಾನು ಚಿಕ್ಕ ಪಾತ್ರದಲ್ಲಿ. ನಂಗೆ ಗೊತ್ತಿಲ್ಲ, ನಾರ್ಮಲ್ ಆಗಿ ಫೋನ್ ಮಾಡ್ತಾರೆ ಕೆಲವು ಸಲ, ಒಂದಿನ 2 ದಿನ ಆದರೆ ಫೋನಲ್ಲಿ. ಅಂದರೆ ನಾರ್ಮಲ್ ಆಗಿ ಏನು ಗೊತ್ತಾ, ಬ್ಯಾಂಗ್ಳೂರಲ್ಲಿ ಇದ್ದರೆ ಆಫೀಸಿಗೆ ಕರೀತಾರೆ, ಸರ್ ಒಂದು ಸಿನಿಮಾ ಮಾಡ್ತೀವಿ ಬನ್ನಿ ಸರ್, ನಿಮಗೆ ನರೇಷನ್ ಕೊಡ್ತೀವಿ ಅಂತ. ನಾವು ಹೋಗ್ತೀವಿ, ಕೇಳ್ಕೊಂಡು ಬರ್ತೀವಿ. ಬಟ್ ನಾನು ಆಲ್ಮೋಸ್ಟ್ ಇಲ್ಲೇ ಇರ್ತೀನಲ್ವ, ಸೊ ಬ್ಯಾಂಗ್ಳೂರು ಒಂದು ನರೇಷನ್ಗೋಸ್ಕರ ಅಲ್ಲಿ ಹೋಗಿ ಬರೋದು, ದೊಡ್ಡ ಸಿನಿಮಾ ಆದರೂ ಹೋಗ್ಬೋದು. ಒಂದಿನ ಕೆಲ ಸುಮಾರು ಬೇಡ ಸರ್ ನಾವು ಫೋನಲ್ಲೇ ಹೇಳ್ತೀವಿ ಅಂತ ಹೇಳ್ತಾರೆ. ಅಂದರೆ ಅಲ್ಲೇ ಇದ್ದರೆ ಹೋಗಿ ಕೇಳ್ಕೊಂಬರ್ಬೋದು. ಸೊ ಇಲ್ಲಿಂದ ಫೋನ್ ಮಾಡಿದಾಗ ಫೋನಲ್ಲಿ ಚೆನ್ನಾಗಿರುತ್ತೆ ಆ ಕ್ಯಾರೆಕ್ಟರ್ಗಳು ಹೇಳಿದಾಗ, ಒಂಥರ ನಾವು ಒಂದು ವಿಜುವಲ್ ಹೊಡುತ್ತೆ, ಅವ್ರ ಕತೆ ಹೇಳಿದಾಗ ಒಂದು ವಿಜುವಲ್ ಹೊಡುತ್ತಾ, ಈ ಥರ ಮಾಡ್ಬೋದು ಅನ್ನೋ ವಿಜುವಲ್ ಹೊಡುತ್ತೆ. ಬಟ್ ಅಲ್ಲಿ ಹೋದಾಗ ಅದೇ ಕೆಲಸ ಎಲ್ಲ ಏನೂ ಇರಲ್ಲ. ಒಂದು ಸಿನಿಮಾ ಹಾಗೆ ಆಯಿತು, ಮೈಸೂರಲ್ಲಿ ಶೂಟಿಂಗ್, ಫೋನ್ ಮಾಡಿದ್ವಿ ಚೆನ್ನಾಗಿದೆ, ಹಾಗೆ ಪೇಮೆಂಟು ಓಕೆ ನೀವು ಇಷ್ಟು ಕೊಟ್ಟರೆ ಓಕೆ ಸರ್ ಚೆನ್ನಾಗಿತ್ತು ಪೇಮೆಂಟು. ಹೋದ್ವಿ, ಅವರೇ ಬಸ್ ಹಾಕಿದ್ರು, ಬೆಳಿಗ್ಗೆ ರೀಚ್ ಆದ್ವಿ 6 ಗಂಟೆಗೆ. ಯಾರೋ ಬಂದು ಪಿಕ್ ಮಾಡಿದ್ರು, ರೂಮ್ ಹಾಕಿದ್ರು, ಒಂದು ಲಕ್ಸುರಿ ರೂಮ್ ಹಾಕಿದ್ದಾರೆ, ಒಂದು ಪರ್ ಡೇ ಒಂದು 6-7,000 ರೆಂಟ್ ಇರ್ಬೋದು, ಚೆನ್ನಾಗಿದೆ. ಫೋನ್ ಮಾಡಿದರು, ಮೆಸೇಜ್ ಹಾಕಿದ್ರು, ನೋಡ್ಬೇಕು ಸರ್ ನೀವು 8 ಗಂಟೆ ರೆಡಿ ಇಡಿ, ಗಾಡಿ ಬರುತ್ತೆ ಅಂತ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ, ಫ್ರೆಶ್ ಆಗಿದೆ, ಗಾಡಿ ಬಂತು, ಹೋದ್ವಿ ಲೊಕೇಶನಿಗೆ. ಶೂಟಿಂಗ್ ಹೋದಾಗ ಒಂದು ಗಂಡ ಹೆಂಡತಿ ಕ್ಯಾರೆಕ್ಟ್ರು, ಬಟ್ ಒಂದು 4-5 ಡೈಲಾಗ್ ಇದ್ದಿದ್ದು, ಬಟ್ ಫುಲ್ ಡಬಲ್ ಮೀನಿಂಗ್. 11 ಗಂಟೆಗೆ ಮುಗ್ದೇ ಇದ್ದು ಶೂಟಿಂಗ್. 8:30 ರೀಚ್ ಆಗಿದ್ದು ನಾನು, 9 ಗಂಟೆ ಮೇಕಪ್ ಆಗಿ 9 ಗಂಟೆಗೆ ಶಾರ್ಟ್ ತೆಗೆದಿದ್ದು, 11 ಗಂಟೆ 2 ಮುಗ್ದಾಯ್ತು. ದುಡ್ಡು ಕೊಟ್ಟರು, ಮತ್ತೆ ಬಂದು ರೂಮಿಗೆ, ಸಂಜೆ ರಿಲ್ಯಾಕ್ಸ್ ಮಾಡಿ ನೈಟ್ ವಾಪಸ್ ಬಂದೆ. ಆರಾಮಾಯಿತು, ಓಕೆ ದುಡ್ಡು ಸಿಕ್ತು. ಬಟ್ ನಾನು ಬರಬೇಕಾದ ಮ್ಯಾನೇಜರ್ಗೆ ಹೇಳಿದೆ, ಈ ಥರ ಕ್ಯಾರೆಕ್ಟರ್ಗಳು ನಂಗೆ ದಯವಿಟ್ಟು ಹೇಳಬೇಡಿ ಅಂತ, ನಾನು ಮಾಡಲ್ಲ. ಹೋದ್ಮೇಲೆ ಮಾಡೋದೇ ತಪ್ಪಾಗುತ್ತೆ, ಬಟ್ ನಮ್ಮ ಕ್ಯಾಮ್ರಾ ಮೇಲೆ ನಿಂತ ಮೇಲೆ ಏನು ಮಾಡೋಣ, ಮಾಡಲೇಬೇಕು ಆ ಥರ. ಸೊ ಅದೇ ಒಂದು ಆಗಿರೋದು, ಬೇರೆ ಯಾವುದು ಆ ಥರ ಆಗಿಲ್ಲ. ಅಂದರೆ ತುಂಬ ಗಲೀಜು ಅಂತಲ್ಲ, ಅದು ತುಂಬ ಗಲೀಜು ಅಂತಲ್ಲ, ಬಟ್ ನನ್ಗೆ ಇಷ್ಟ ಇಲ್ಲ. ಆದ್ರೂ ಕೂಡ ಮನಸ್ಸಿಗೆ ನಾರ್ಮಲ್ ಆಗಿ ಎಲ್ಲರೂ ಮಾಡುವಂಥದ್ದು, ಅದು ನನ್ಗೆ ಇಷ್ಟ ಇಲ್ಲ ಅಷ್ಟೇ, ಮನಸ್ಸಿಗೆ ಇಷ್ಟವಾದಂಥ ಪಾತ್ರ ಅಲ್ಲ ಅಂತ ಹೇಳಿ. ಸೊ ಇನ್ನು ನಿಮ್ಮ ಕನ್ನಡ ಚಿತ್ರರಂಗಕ್ಕೆ ಬ್ರೇಕಪ್ ಕೊಟ್ಟದಂತ ಒಂದು ಫಸ್ಟ್ ಹೆಜ್ಜೆ ಅಂತ ಹೇಳೋದಾದ್ರೆ ಪ್ಲಾಟ್ಫಾರ್ಮ್ ಅಂತ ಆಮೇಲೆ ಸೆಕೆಂಡ್ ಸರ್ಕಾರಿ ಇನ್ನೊಂದು ಲೆವೆಲ್ ಕರ್ಕೊಂಡು ಹೋಯ್ತು. ಆಮೇಲೆ ಆ ಮಟ್ಟದ್ದು ಯಾವುದು ಬಂದಿಲ್ಲ, ಅಂದ್ರೆ ಅಷ್ಟು ದೊಡ್ಡ ಪಾತ್ರಗಳು. ಈಗ ಒಂದು ಮಟ್ಟಕ್ಕೆ ತುಂಬಾ ದೊಡ್ಡ ಪಾತ್ರ ಅಂತ ಅಲ್ಲ ಅದು, ಬಟ್ ಆ ಪಾತ್ರದ ಡೆಪ್ತ್ ಹಂಗಿತ್ತು. ನಿಮಗೆ ಸಿನಿಮಾದಿಂದ ಹೊರಗೆ ಬರ್ಬೇಕಾದ್ರೆ ಮಧ್ಯೆ ಮಧ್ಯೆ ನಾವಿರಲ್ಲ, ಬಟ್ ಸಿನಿಮಾ ಥಿಯೇಟರ್ ಹೊರಗೆ ಬರ್ಬೇಕಾದ್ರೆ ಆ ಕ್ಯಾರೆಕ್ಟರ್ ತುಂಬಾ ಜನರಿಗೆ ಕಾಡ್ತಾ ಇರುತ್ತೆ, ನೆನಪಲ್ಲಿ ಇರುತ್ತೆ ಅದು. ಸೊ ಆ ಥರ ಈಗ ಭುಜಂಗನೂ ಆಗಿರ್ಬೋದು, ಇವಾಗ್ಲೂ ನೆನೆಸ್ಕೊಳ್ತಾ ಇರ್ತಾರೆ. ಎಲ್ಲೋದ್ರು, ಎಲ್ಲ ನಂಗೆ ನನ್ನ ಹೆಸರೇ ಗೊತ್ತಿಲ್ಲ ಸುಮಾರು ಜನರಿಗೆ.
ಅಂದ್ರೆ ಶ್ರೀನಿವಾಸ ಅಂತ ಕರಿತಿಲ್ಲ, ಅದು ಭುಜಂಗ ಅಂತ ಅಂತ ಕರೀತಾರೆ. ಕರೀತಾರೆ. ಪ್ರಕಾಶ್ ತುಮಿನಾಡು ಅಂತ ಯಾರು ಕಾಣಿ ವೆರಿ ರೇರ್, ಇಂಡಸ್ಟ್ರಿ ಗೊತ್ತಿಲ್ಲ ಕೆಲವರು. ಓಕೆ, ಭುಜಂಗ ಅಲ್ವಾ ಅಂತ ಕೇಳ್ತಾರೆ ಫೋನ್ ಮಾಡಿ. ಇವಾಗಲೂ ಕೂಡ. ಸೊ ಆ ಥರ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ತುಳು ಬದುಕಿನಲ್ಲಿ, ತುಳು ಚಿತ್ರರಂಗ ಬದುಕಿನಂತ ಹೇಳ್ಬೋದು. ಸುಮಾರು ಒಂದು 10 ಚಿತ್ರಗಳನ್ನು ನೀವು ಮಾಡಿರ್ಬೋದು. 2 ರಿಲೀಸ್ಗೆ ಪೆಂಡಿಂಗ್ ಇದೆ ಇನ್ನು ಮಾಡುವಂಥ ಪ್ರಾಜೆಕ್ಟ್ಗಳು ಕೂಡ. ಸೊ ಹೇಗನ್ಸುತ್ತೆ ನಿಮಗೆ ತುಳು ಒಂದು ಚಿತ್ರ? ಇಲ್ಲ, ಇಲ್ಲಿ ಮಾಡೋದು ತುಂಬಾ ಖುಷಿ. ಅಂದ್ರೆ ನಮ್ಮವರೇ ಇರ್ತಾರೆ ಎಲ್ಲರೂ. ಈಗ ಬ್ಯಾಂಗ್ಳೂರ್ ಶೂಟಿಂಗ್ ಹೋದ್ರೆ ನಾವು ನಮ್ದು ಶಾರ್ಟ್ ಮುಗಿದು ಸೈಡಲ್ಲಿ ಕೂತ್ಕೋತೀವಿ, ಒಂದು ಪರಿಚಯದವ್ರು ಇದ್ರೆ ಆಯ್ತು ನಮ್ಗೆ. ಇಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಂಡಿರ್ತೀವಿ ಅಥವಾ ಮೊಬೈಲ್ ನೋಡ್ಕೊಂಡಿರ್ತೀವಿ. ಬಟ್ ಇಲ್ಲ ಅದ್ರ ಹಾಗೆಲ್ಲ, ಇಲ್ಲಿ ನಾನೆಲ್ಲ ಪರಿಚಯದವ್ರೆ. ನಮ್ದು ಶಾರ್ಟ್ ಮುಗಿದ್ರೆ ಎಲ್ಲ ಗಮ್ಮತ್ ಮಾಡಿ ಮಾತಾಡ್ತಾ ಇರ್ತೀವಿ. ಸೊ ಅದು ಇಲ್ಲಿ ಖುಷಿ ಆಗುತ್ತೆ. ಡೈಲಿ ಮನೆಗೆ ಬರ್ಬೋದಲ್ಲ, ಮನೆ ಫುಡ್ ತಿನ್ಬೋದು. ಅದ್ರ ಜೊತೆಗೆ ಒಂದು ಮರೆತು ಹೋಯ್ತು, ನೀವು ಅದ್ಭುತವಾದ ನಟನೆಗೆ ಸೈಮಾ ಅವಾರ್ಡ್ ಅನ್ನ ಪಡೆದಂತ ನಟ 2019. ಸೊ 2019 ಸೊ ಹೇಗಿತ್ತು ಆ ಒಂದು ಮೂಮೆಂಟ್ ನಿಮ್ಗೆ? ಒಂದು ನಿಜ ಹೇಳ್ಬೇಕಂದ್ರೆ ನಂಗೆ ಹೋಗುವಾಗ್ಲೂ ಗೊತ್ತಿರ್ಲಿಲ್ಲ ನಂಗೆ ಆ ಅವಾರ್ಡ್ ಬಂದಿದೆ ಅಂತ ಹೇಳಿ. ಅಂದ್ರೆ ಆಸ್ ಯೂಶುವಲಿ ನಿಮ್ಗೆ ಸೈಮಾ ಅವಾರ್ಡ್ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ